ವೀರವಿನಾಯಕ ಜನಸೇವಾ ಟ್ರಸ್ಟ್ ರಿಜಿಸ್ಟರ್ ಮತ್ತು ಯುವಜನ ಸಂಘ ಬೊಕ್ಕಪಟ್ನ ಇವರ ಆಶ್ರಯದಲ್ಲಿ ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೀಡಾದ ಪರಿಸರದ ಕುಟುಂಬಗಳಿಗೆ ದಿನಸಿ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ ಅಕ್ಷಯ ಸಭಾಂಗಣದಲ್ಲಿ ನಡೆಯಿತು. ಲಾಕ್ಡೌನ್ ಘೋಷಣೆಯಾದ ಬಳಿಕ ಬಡ ವರ್ಗದವರು ಸಂಕಷ್ಟಕ್ಕೆ ಒಳಗಾಗಿದ್ದು ಅವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ ಮತ್ತು ಯುವಜನ ಸಂಘ ಬೊಕ್ಕಪಟ್ನ ಇವರ ಆಶ್ರಯದಲ್ಲಿ ದಿನಸಿ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಶೆಟ್ಟಿ ಅವರು ಮಾತನಾಡಿ, ಇಂದು ಬೊಕ್ಕಪಟ್ನ, ಬೋಳೂರು, ಬರ್ಕೆ, ಮಠದ ಕಣಿ, ಕರ್ನಲ್ ಗಾರ್ಡನ್ ಪರಿಸರದ ಜನತೆಗೆ ಕಿಟ್ಗಳನ್ನು ವಿತರಿಸಿದ್ದೇವೆ. ಸುಮಾರು 700 ಮಂದಿಗೆ ದಿನಸಿ ಸಾಮಗ್ರಿಗಳನ್ನು ವಿತರಿಸಿದ್ದೇವೆ ಎಂದು ಹೇಳಿದರು. ನಮ್ಮ ಕೊರೋನಾ ಪಂಪಿನ ಒಂದು ನೆಟ್ ವಿಷಯ ನಮ್ಮ ಪರಿಸರದ ಜನಕ್ಕೂ ಭಾರಿ ತೊಂದರೆಡುಳ್ಳೇರು ಅಕಲೆಗೆ ಎಂಗೆಲ್ಲ ಒಂಜಿ ಕಿಂಚಿತ್ ಸಹಾಯ ಅದು ಇನಿಯೊಂಜಿ ನಮ್ಮ ಪರಿಸರ ನಮ್ಮ ಮುಲ್ತುಡ್ಡು ಕರ್ನಲ್ ಗಾರ್ಡನ್, ಬೊಕ್ಕಪಟ್ನ, ಬೋಳೂರು, ಸುಲ್ತಾನ್ ಬತ್ತೇರಿ, ಉರುವ, ಮಠದ ಕನ್ನಿ, ಕಮಲಾ ಕ್ರಾಸ್, ಬರ್ಕೆ ಮುಲ್ತ ನಮ್ಮ ಪರಿಸರದ ಜನಕ್ಕೂ ಎಂಕಲು ಒಂಜಿ ಸುಮಾರು ಒಂಜಿ ಆಜಿನ 700 ಜನಕ್ಕೆ ಒಂದು ದಿನಸಿ ಸಾಮಗ್ರಿ ಅಂಚನೆ ತರಕಾರಿ ಕೊರ್ಪಿನ ಒಂಜಿ ಕಾರ್ಯಕ್ರಮ ಎಂಕಲು ಮೂಲಿ ಮಲ್ತೊಂಡುಲ್ಲ. ಇನ್ನಿತ ಎಂಗನ ಕಾರ್ಯಕ್ರಮಡು ಎಂಗನ ಸ್ಥಳೀಯ ಕಾರ್ಪೊರೇಟರ್ ಆಯ್ನ ಜಗದೀಶ್ ಶೆಟ್ಟಿ ಮೂಲು ಬೈದೇರು ಇನಿ ಜನಕುಲು ಗಿಂಜ ಸಂಗೀತ ಬೈದೇರು ಮುಂದೆಂಗಲೆ ತೂನಾಗ ಎಂಗಲು ಮಲ್ಪುನ ಕೆಲಸ ಬಾರಿ ಎಲ್ಲಿಯೇ ಬಂದು ತೋಜುಂಡು ಎಂಗನ ಪರಿಸರಡು ಅಂಚಿನ ಒಂಜಿ ಜನಕುಲು ಪುನಗ ಎಂಕುಲು ಒಂಜಿ ಪೂರ್ಣ ಬಾರಿ ಮಲ್ಲ ಕಾಣಿಕೆ ದಾಲ ಎಂಕೂರ್ನ ಬಾಲಿ ಕಿಂಚಿತ್ತು ಉಂಡು ಎಂಗನ ಟ್ರಸ್ಟ್ ಅವರು ಸಂಘದ ಖರೀದಿನ ಒಂಜಿ 5 ವರ್ಷೋಟಿಂಚಿ ನಮ್ಮ ಪರಿಸರಡು ಗಿಂಜ ಕಾರ್ಯಕ್ರಮ ಮಲ್ತೊಂಡು ಒಂದು ಪೂರೆಗಳಾಗುತ್ತುಂಡು ಜೋಕುಲೆ ಮಧ್ಯಾಹ್ನ ಒನಸದವಡು ಮೂಲ ಪ್ರತಿನಿತ್ಯ ಮೂಲು ಕಾಂಡೆ 4 ಗಂಟೆ ಮಧ್ಯಾಹ್ನ 1 ಗಂಟೆ ಮುಟ್ಟ ಫಿಸಿಯೋಥೆರಪಿ ಕ್ಲಿನಿಕ್ ನಡೆದುಂಡು. ಈ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿ, ಯುವಜನ ಸಂಘದ ಅಧ್ಯಕ್ಷರಾದ ಯೋಗೀಶ್ ಸಾಲ್ಯಾನ್, ರೆಡ್ ಕ್ರಾಸ್ ಚೇರ್ಮನ್ ಶಾಂತರಾಮ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.